ಬ್ರಹ್ಮಾವರ ಚಾಂತಾರು ಅಗ್ರಹಾರದ ಕೃಷ್ಣಮೂರ್ತಿ ಕಿದಲಯ್ಯ ಮನೆಯಲ್ಲಿ ನಡೆದಂತಹ ಘಟನೆ ಇದು. ಒಂದು ಚಿರತೆ ಅವರ ಮನೆಯಲ್ಲಿ ಅವಿತು ಕುಳಿತು ಕಾಟ ಕೊಟ್ಟಿದೆ. ಇದನ್ನು ಅರಣ್ಯ ಸಿಬ್ಬಂದಿಗಳು ಬಹಳ ಹರಸಾಹಸಪಟ್ಟು ಹಿಡಿದಿದ್ದಾರೆ. ಅಗ್ರಹಾರದ ಕೃಷ್ಣಮೂರ್ತಿ ಕಿದಲಯ್ಯ ಎಂಬುವರ ಮನೆಯಲ್ಲಿ ಚಿರತೆ ಒಂದು ಬಂದಿತ್ತು. ಬಳಿಕ ಅರಣ್ಯ ಸಿಬ್ಬಂದಿಗಳು ಬಲೆ ಹಾಕಿ ಚಿರತೆಯನ್ನು ಬಂಧಿಸಿದ್ದಾರೆ. ಸೆರೆ ಸಿಕ್ಕಂತಹ ಚಿರತೆ ಸುಮಾರು 1 ವರ್ಷ ಪ್ರಾಯದ ಹೆಣ್ಣು ಚಿರತೆ. ಅದರ ಆರೋಗ್ಯ ತಪಾಸಣೆ ಮಾಡಿ ಆರೋಗ್ಯ ದೃಢೀಕರಿಸಿದ್ದಾರೆ ಪಶು ವೈದ್ಯಾಧಿಕಾರಿಗಳು. ಬಳಿಕ ಸಿದ್ದಾಪುರ ಬಳಿಯ ಹೊಸಂಗಡಿ ಕಾಡಿನಲ್ಲಿ ಚಿರತೆಯನ್ನು ಸ್ವತಂತ್ರಗೊಳಿಸಲಾಗಿದೆ. ಒಂದಷ್ಟು ಹೊತ್ತು ಇಲ್ಲಿನ ಜನರನ್ನು ಅದು ಗಾಬರಿಗೊಳಿಸಿತ್ತು. ಕಾರಣ ಏನಂದರೆ ಆ ಒಂದು ಟೆರೆಸಿಗೆ ಹೋಗುವಂತಹ ಏನು ಮೆಟ್ಟಿಲುಗಳಿವೆ ಅದರ ಭಾಗದಲ್ಲಿ ಅವಿತು ಕುಳಿತಿತ್ತು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಇದೊಂದು ಕಷ್ಟದ ವಿಷಯನೇ ಆಗಿತ್ತು. ಕೊನೆಗೂ ಸಿಬ್ಬಂದಿಗಳು ಚಿರತೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.